ಪುತ್ತೂರು ನಗರದ ಮಧ್ಯೆ ಇರುವಂತಹ ಸರ್ಕಾರಿ ಆಸ್ಪತ್ರೆಯ ಕಟ್ಟಡದ ಮೇಲೆ ಬೃಹತ್ ಮರ ಉರುಳಿ ಬಿದ್ದ ಘಟನೆ ನಡೆದಿದ್ದು, ಈ ಸಂದರ್ಭದಲ್ಲಿ ಜನಸಂಚಾರ ವಿರಳವಾಗಿದ್ದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದೆ. ಆಸ್ಪತ್ರೆಯ ಆಡಳಿತ ಕಚೇರಿ ಮತ್ತು ಸೆಕ್ಯೂರಿಟಿ ರೂಮ್ ಇರುವ ಕಟ್ಟಡದ ಮೇಲೆ ಬುಡ ಸಮೇತ ಮರ ನೆಲಕ್ಕುರುಳಿದೆ. ಮರ ಕೊಂಚ ವಾಲಿ ಇನ್ನೊಂದು ಭಾಗಕ್ಕೆ ಬಿದ್ದಿದ್ರೆ ಭಾರೀ ಅನಾಹುತ ನಡೆಯುವ ಸಾಧ್ಯತೆ ಇತ್ತು. ಆ ಭಾಗದಲ್ಲಿ ಡಯಾಲಿಸಿಸ್ ಘಟಕ ಇದ್ದು ಅಲ್ಲಿ ಹಲವು ಜನ ರೋಗಿಗಳು ಚಿಕಿತ್ಸೆ ಪಡಿತಾ ಇದ್ರು. ಮರ ಬಿದ್ದು ಗಂಟೆ ಕಳೆದ್ರೂ ತೆರವು ಕಾರ್ಯಾಚರಣೆ ನಡೆಯದ ಕಾರಣ ತುರ್ತು ವಾಹನ ಸೇವೆಗೆ ಕೆಲವು ಸಮಯ ಅಡ್ಡಿ ಉಂಟಾಗಿತ್ತು. ಆಂಬ್ಯುಲೆನ್ಸ್ ಮತ್ತು ರೋಗಿಗಳ ಸಂಚಾರಕ್ಕೆ ಪರ್ಯಾಯ ಮಾರ್ಗದ ಮೂಲಕ ವ್ಯವಸ್ಥೆಯನ್ನ ಮಾಡಲಾಗಿತ್ತು.